ಹಲೋ, ವೆಲ್ಕಮ್ ಟು ಫ್ಯಾಮಿಲಿ ಫುಡ್. ಇವತ್ತು ಮಂಗಳೂರಿನ ಫೇಮಸ್ ಡಿಶ್, ಎಲ್ಲರಿಗೂ ಇಷ್ಟ ಆಗುವಂತಹ ಬೊಂಡಾಸ್ ಗೀ ರೋಸ್ಟ್ ಮಾಡ್ತಾ ಇದ್ದೇನೆ. ಹಾಗೆ ಈ ರೆಸಿಪಿನ ನಿಮ್ಮೊಟ್ಟಿಗೆ ಕೂಡ ಶೇರ್ ಮಾಡ್ತಿದ್ದೇನೆ. ಬನ್ನಿ ಹಾಗಾದ್ರೆ ನನ್ನ ಸ್ಟೈಲ್ನಲ್ಲಿ ಬೊಂಡಾಸ್ ಗೀ ರೋಸ್ಟ್ ಮಾಡುವ. ನೋಡಿ, ಬೊಂಡಾಸ್ ಎಷ್ಟು ದೊಡ್ಡದಿದೆ ಅಲ್ಲ, ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ. ಸೊ ಈ ಬೊಂಡಾಸನ್ನು ಮೊದಲಿಗೆ ಕ್ಲೀನ್ ಮಾಡಿಕೊಳ್ಳುವ. ಇದನ್ನು ಕ್ಲೀನ್ ಮಾಡಲಿಕ್ಕೆ ತುಂಬಾ ಸುಲಭ. ಮೊದಲಿಗೆ ಅದರ ತಲೆಭಾಗ ತೆಕ್ಕೊಳ್ಬೇಕು, ಮತ್ತು ಅದರ ಸ್ಕಿನ್ನನ್ನು ಹೀಗೆ ಎಳೆದ್ರೆ ಬರ್ತದೆ, ಈಸಿಯಾಗಿ ಬರ್ತದೆ. ಸೊ ಸ್ಕಿನ್ನನ್ನೆಲ್ಲ ತೆಕ್ಕೊಳ್ಬೇಕು. ಅದಾದಮೇಲೆ ಅದರ ಒಳಗಡೆ ಸ್ವಲ್ಪ ವೈಟ್ ಟೈಪ್ ಇರ್ತದೆ, ಅದನ್ನು ಕೂಡ ಹೀಗೆ ನೀಟಾಗಿ ತೆಕ್ಕೊಳ್ಬೇಕು. ಮತ್ತು ಬೊಂಡಾಸನ್ನು ಹೀಗೆ ಕಟ್ ಮಾಡಿ ನೀಟಾಗಿ ತೊಳ್ಕೊಳ್ಬೇಕು. ಹೀಗೆ ಕಟ್ ಮಾಡೋದ್ರಿಂದ ನಮಗೆ ನೀಟಾಗಿ ತೊಳ್ಕೊಳ್ಲಿಕ್ಕೆ ಈಸಿ ಆಗ್ತದೆ. ಸೊ ಅದಾದಮೇಲೆ ನಮಗೆ ಬೇಕಾದ ಸೈಜ್ನಲ್ಲಿ ಕಟ್ ಮಾಡ್ಕೊಳ್ಬೇಕು. ಯೂಶ್ವಲಿ ಬೊಂಡಾಸನ್ನು ಹೀಗೆ ಸಪೂರವಾಗಿ ಕಟ್ ಮಾಡ್ಕೊಳ್ತಾರೆ. ಸೊ ಹಾಗೆ ಕಟ್ ಮಾಡ್ಕೊಳ್ಳೋದ್ರಿಂದ ಪದಾರ್ಥಕ್ಕೆ ಒಳ್ಳೆ ಆಗ್ತದೆ. ಹಾಗೆ ಈಗ ಅದರ ತಲೆ ಕ್ಲೀನ್ ಮಾಡುವಾಗ ಮಿಸ್ ಮಾಡದೆ ಹೀಗೆ ಪ್ರೆಸ್ ಮಾಡಿ ಹೀಗೆ ರೌಂಡ್ ಆಗಿರ್ತದಲ್ಲ, ಅದನ್ನು ತೆಕ್ಕೊಳ್ಬೇಕಾಗ್ತದೆ. ಅದು ಕಹಿ ಇರ್ತದೆ ಅಂತ ಹೇಳ್ತಾರೆ. ಸೊ ಹಾಗೆ ತೆಕ್ಕೊಂಡಾದ್ಮೇಲೆ ಹೀಗೆ ಕಣ್ಣಿನ ಸೈಡನ್ನು ಕಟ್ ಮಾಡಿ ತೆಕ್ಕೊಂಡು, ಮತ್ತು ಹೀಗೆ ಉಳಿದ ಭಾಗವನ್ನು ಸ್ಕಿನ್ ತೆಗೆದು ಹೀಗೆ ಯೂಸ್ ಮಾಡ್ಕೊಳ್ಬಹುದು. ಓಕೆ, ಈಗ ಈ ಬೊಂಡಾಸ್ ಕ್ಲೀನ್ ಆಗಿದೆ. ಇದನ್ನು ಒಂದೆರಡು ಸತಿ ನೀಟಾಗಿ ತೊಳೆದು ಒಂದು ಬೌಲ್ಗೆ ಹಾಕಿ ಮ್ಯಾರಿನೇಟ್ ಆಗಲಿಕ್ಕೆ ಇಡುವ. ಸೊ ಮ್ಯಾರಿನೇಷನ್ಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಿಕೆ ಅರಿಶಿನ, ಮತ್ತು ಒಂದು ಅರ್ಧ ಸ್ಪೂನ್ ಮೆಣಸಿನ ಪುಡಿ, ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತು ಒಂದು 5 ಸ್ಪೂನ್ ಕರ್ಡ್, ಹಾಗೆ 1 ಸ್ಪೂನ್ ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿನಿಮಮ್ ಅಂದರೂ ಹಾಫ್ ಆನ್ ಅವರ್ ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಟಿದ್ದೇನೆ. ಈಗ ಈ ಗೀ ರೋಸ್ಟ್ಗೆ ಬೇಕಾದ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 1 kg ಬೊಂಡಾಸ್ ಫಿಶ್ ತಗೊಂಡಿದ್ದೇನೆ. ಸೊ ಅದಕ್ಕೆ ಒಂದು 10 ಒಣಮೆಣಸು, ಮತ್ತು 1 ಸ್ಪೂನ್ ಆಗುವಷ್ಟು ಜೀರಿಗೆ, ಅರ್ಧ ಸ್ಪೂನ್ ಕಾಳು ಮೆಣಸು, ಹಾಗೆ ಒಂದು 1/4 ಸ್ಪೂನ್ ಸಾಸಿವೆ ತಗೊಂಡಿದ್ದೇನೆ, ಮತ್ತು ಒಂದು 10 ಗೋಡಂಬಿಯನ್ನು ನೀರಲ್ಲಿ ಹಾಕಿ ನೆನೆಲಿಕ್ಕೆ ಇಡ್ತಾ ಇದ್ದೇನೆ, ಮತ್ತು ಒಂದು ಚಿಕ್ಕ ಪೀಸ್ ಹುಣಸೆ ಹಣ್ಣನ್ನು ಕೂಡ ನೀರಲ್ಲಿ ಹಾಕಿ ನೆನೆಲಿಕ್ಕೆ ಇಡ್ತಾ ಇದ್ದೇನೆ. ಮೊದಲಿಗೆ ಒಂದು ಬಾಣಲೆಯನ್ನಿಟ್ಟು ಅದರಲ್ಲಿ ಮೆಣಸನ್ನು ಡ್ರೈ ರೋಸ್ಟ್ ಮಾಡಿಕೊಳ್ಳುವ. ಸೊ ಡ್ರೈ ರೋಸ್ಟ್ ಆದಮೇಲೆ ಅದನ್ನು ಸೈಡಿಗಿಟ್ಟು ಉಳಿದ ಮಸಾಲೆ ಪದಾರ್ಥ ಹಾಕಿ ಡ್ರೈ ರೋಸ್ಟ್ ಮಾಡಿ ತಗೊಳ್ಳುವ. ಈಗ ಡ್ರೈ ರೋಸ್ಟ್ ಮಾಡಿದ ಎಲ್ಲ ಐಟಮನ್ನು ಮಿಕ್ಸಿ ಜಾರ್ಗೆ ಹಾಕಿ ಒಂದು ನೈಸಾಗಿ ಪೌಡರ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಅದಕ್ಕೆ ನೆನೆಸಿಟ್ಟಂತಹ ಗೋಡಂಬಿ ನೀರು ಜೊತೆಗೆ ಹಾಕ್ತಾ ಇದ್ದೇನೆ. ಹಾಗೆಯೇ ಹುಣಸೆ ಹಣ್ಣಿನ ರಸ ಕೂಡ ಸೇರಿಸ್ಕೊಂಡು ಮತ್ತೊಂದು ಸತಿ ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಈಗ ಈ ಮಸಾಲ ನೀಟಾಗಿ ಪೇಸ್ಟ್ ಆಗಲಿಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕಿ ಮತ್ತೆ ಚೆನ್ನಾಗಿ ಗ್ರೈಂಡ್ ಮಾಡಿ ಈ ಮಸಾಲ ನೋಡಿ ಈ ಹದಕ್ಕೆ ಬರಬೇಕು. ಹೀಗೆ ಬಂದಾದರೆ ಇದಕ್ಕೆ ಮಸಾಲ ರೆಡಿಯಾಗಿದೆ. ಈಗ ಒಂದು ಪಾತ್ರೆಯನ್ನು ಗ್ಯಾಸ್ನಲ್ಲಿಟ್ಟು ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕಿ ಮ್ಯಾರಿನೇಟ್ ಮಾಡಿದ್ದಂತಹ ಬೊಂಡಾಸನ್ನು ಸ್ವಲ್ಪ ಬೇಯಿಸ್ಕೊಳ್ಳುವ. ಒಂದು 75% ಆಗುವಷ್ಟು ಬೇಯಿಸ್ಕೊಂಡ್ರೆ ಆಯಿತು. ಹಾಗೆ ಮುಚ್ಚಳವನ್ನು ಮುಚ್ಚಬೇಡಿ, ಮುಚ್ಚಳ ಮುಚ್ಚಿದರೆ ನೀರು ತುಂಬ ಜಾಸ್ತಿ ಬಿಟ್ಕೊಳ್ತದೆ. ಸೊ ಈಗ ಈ ಬೇಯಿಸ್ಕೊಂಡ ಬೊಂಡಾಸನ್ನು ಬೇರೆ ಪಾತ್ರೆಗೆ ಹಾಕಿ, ಈಗ ಆ ಪಾತ್ರೆಗೆ ಒಂದು 3 ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ಗ್ರೈಂಡ್ ಮಾಡಿಟ್ಟು ಇರುವಂತಹ ಮಸಾಲೆಯನ್ನು ಹಾಕಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಈ ಮಸಾಲೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹೀಗೆ ಫ್ರೈ ಮಾಡುವಾಗ ಸೌಟನ್ನು ತಿರುಗಿಸ್ತಾ ಇರಬೇಕು, ಸೌಟು ತೆಗಿಬಾರ್ದು, ಯಾಕೆಂದರೆ ತಳ ಹಿಡಿತದೆ. ಸೊ ಹಾಗೆ ಮಸಾಲೆ ಗಟ್ಟಿ ಆಗ್ತಿರೋ ಹಾಗೆಯೇ ಈ ಬೊಂಡಾಸ್ ಬೇಯಿಸಿದ ನೀರಿರ್ತದಲ್ಲ, ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಕ್ಲೀನ್ ಮಾಡಿ ಬಾಣಲೆಗೆ ಹಾಕ್ಕೊಳ್ಬೋದು. ಸೊ ಹೀಗೆ ಮಾಡೋದ್ರಿಂದ ಮಸಾಲ ಮಿಕ್ಸಿ ಜಾರ್ನಲ್ಲಿ ಉಳಿದದ್ದು ವೇಸ್ಟ್ ಆಗಲಿಕ್ಕಿಲ್ಲ. ಹಾಗೆಯೇ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಈ ಮಸಾಲೆ ಫೈನಲ್ ಆಗಿ ಕಲರ್ ಚೇಂಜ್ ಆಗ್ತದೆ, ಹಾಗೆ ಗೀ ಮತ್ತು ಮಸಾಲೆ ಸಪ್ರೇಟ್ ಆಗ್ತದೆ. ಸೊ ಹಾಗೆ ಆಗುವಾಗ ನಾವು ಈ 75% ಬೆಂದಿರುವಂತಹ ಬೊಂಡಾಸ್ ಇರ್ತದಲ್ಲ, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕು. ಹಾಗೆ ಬೊಂಡಾಸ್ ಬೆಂದ ನೀರು ಉಳಿದಿದ್ರೆ ಅದನ್ನು ಕೂಡ ಪುನಃ ಸೇರಿಸಿ ಚೆನ್ನಾಗಿ ಬೇಯಿಸಬೇಕು. ಇವಾಗ ಕಂಟಿನ್ಯೂಸ್ ಆಗಿ ಸೌಟ್ ಹಾಕಬೇಕಂತಿಲ್ಲ, ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸಿ ಅದಾದಮೇಲೆ ಸೌಟ್ ಹಾಕಿ ತಿರುಗಿಸ್ತಾ ಇರಬೇಕಾಗ್ತದೆ. ಆವಾಗವಾಗ ನೋಡ್ಕೊಳ್ಬೇಕಾಗ್ತದೆ ಅಡಿ ಹಿಡಿದ ಹಾಗೆ ಈಗ ಬೊಂಡಾಸ್ ಚೆನ್ನಾಗಿ ಬೆಂದಿದೆ, ಹಾಗೆ ಮಸಾಲೆ ಕೂಡ ಚೆನ್ನಾಗಿ ಬೊಂಡಾಸ್ಗೆ ಹಿಡ್ಕೊಂಡಿದೆ. ಸೊ ಈಗ ನಾನು 1 ಸ್ಪೂನ್ ಆಗುವಷ್ಟು ಪುಡಿ ಮಾಡಿದ ಬೆಲ್ಲವನ್ನು ಸೇರಿಸ್ಕೊತಿದ್ದೇನೆ.
ಹಾಗೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಇದಕ್ಕೆ ಒಂದು ಕ್ಯಾಶುವನ್ನು ಗೀಯಲ್ಲಿ ಫ್ರೈ ಮಾಡಿ ಒಂದು ಒಗ್ಗರಣೆ ಕೂಡ ಸೇರಿಸ್ಕೊಂಡಿದ್ದೇನೆ. ಸೊ ಇಲ್ಲಿಗೆ ನಮ್ಮ ಬೊಂಡಾಸ್ ಗೀ ರೋಸ್ಟ್ ರೆಡಿ ಆಗಿ ಹೋಯಿತು. ತುಂಬ ಈಸಿಯಾಗಿ ರಪಕ್ಕಂತ ರೆಡಿಯಾಗಿ ಹೋಗ್ತದೆ. ಸೊ ಈ ಗೀ ರೋಸ್ಟ್ಗೆ ನೀರು ದೋಸೆ ತುಂಬ ಒಳ್ಳೆ ಕಾಂಬಿನೇಷನ್. ಸೊ ನಾನು ಹಾಗಾಗಿ ನೀರು ದೋಸೆ ಮಾಡಿ ಅದರೊಟ್ಟಿಗೆ ಟೇಸ್ಟ್ ಮಾಡುವ ಅಂತೇಳಿ ನೀರು ದೋಸೆ ಕೂಡ ಮಾಡ್ಕೊಂಡಿದ್ದೇನೆ. ಓಕೆ, ನಾವೀಗ ಈ ಗೀ ರೋಸ್ಟನ್ನು ಟೇಸ್ಟ್ ಮಾಡಿ ನಿಮಗೆ ಹೇಳ್ತೇನೆ ಹೇಗಿದೆ ಟೇಸ್ಟ್. ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದಾ ಅಂತೇಳಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಈ ಗೀ ರೋಸ್ಟು. ನಾವೇನು ತುಂಬ ತುಪ್ಪ ಎಲ್ಲ ಹಾಕಬೇಕಂತಿಲ್ಲ. ಜಸ್ಟ್ ಒಂದು 4 ಸ್ಪೂನ್ 4-4.5 ಸ್ಪೂನ್ ತುಪ್ಪದಲ್ಲಿ ಈ ಗೀ ರೋಸ್ಟ್ ರೆಡಿ ಆಗ್ತದೆ. ಜಾಸ್ತಿ ತುಪ್ಪ ಬೇಕಾದರೆ ಹಾಕ್ಬಹುದು, ಟೇಸ್ಟ್ ಇನ್ನೂ ಎನ್ಹಾನ್ಸ್ ಆಗ್ತದೆ. ಬಟ್ ಇದು ಪರ್ಫೆಕ್ಟ್ ಉಂಟು. ನಮಗೆ ಓವರ್ ಕೂಡ ತುಪ್ಪ ಆದರೆ ನಮಗೆ ಸ್ವಲ್ಪ ತಿಂದ ತಕ್ಷಣ ಸ್ವಲ್ಪ ಜಾಸ್ತಿ ಆದಾಗೆ ಫೀಲ್ ಆಗ್ತದೆ. ಬಟ್ ಇದು ಹಾಗಾಗಲಿಲ್ಲ, ಇದು ಕರೆಕ್ಟಾಗಿ ಉಂಟು. ಸೊ ನೀವೊಮ್ಮೆ ಈ ಥರ ನನ್ನ ಸ್ಟೈಲ್ನಲ್ಲಿ ಬೊಂಡಾಸ್ ಗೀ ರೋಸ್ಟ್ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರ್ತದೆ. ಯಾವ ಹೋಟೆಲ್ಗೆ ಹೋಗಿ ತಿನ್ನಬೇಕಂತ ಕೂಡ ಇಲ್ಲ, ಅಷ್ಟು ಚೆನ್ನಾಗಿ ಆಗ್ತದೆ. ಸೊ ಖಂಡಿತವಾಗಿ ನೀವು ಟ್ರೈ ಮಾಡಿ, ಹಾಗೆ ಹೇಗೆ ಆಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಫ್ಯಾಮಿಲಿ ಫುಡ್ಡನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.